ಈ RSS ವಿಚಾರಧಾರೆನ ನಾವು ಓಡಿಸೋದಕ್ಕೋಸ್ಕರನೇ ನಾವು ಚಡ್ಡಿಯನ್ನು ಸಾಂಕೇತಿಕವಾಗಿ ಪ್ರತಿಭಟನೆ ಮುಖಾಂತರ ನಾವು ಸುತ್ತಬೇಕು ವಿನಃ ಯಾವುದೇ ರೀತಿ ನಾವು ಮಿನಿಸ್ಟ್ರು ಮನೆಗೆ ಮುಟ್ಟಬೇಕು, ಗೊಂದಲ ಸೃಷ್ಟಿ ಮಾಡಬೇಕು ಅಥವಾ ಅಲ್ಲಿನ ಒಂದು ಆಸ್ತಿನ ಹಾಳು ಮಾಡಬೇಕು ಅಂತ ನಮ್ಮ ಉದ್ದೇಶ ಇದೆ. ಪಠ್ಯಪುಸ್ತಕವನ್ನು ಸಮಾಲೋಚನೆ ನಡೆಸದೆ ಪರಿಷ್ಕರಿಸಿದ ಸರ್ಕಾರದ ನಡೆ ಮತ್ತು ಆರ್ಎಸ್ಎಸ್ ವಿಚಾರಧಾರೆಗಳ ವಿರುದ್ಧ ಚಡ್ಡಿ ಸುಡುವ ಮೂಲಕ ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿದ್ದು ಬಿಟ್ಟರೆ ನಮ್ಮಲ್ಲಿ ಬೇರೆ ಯಾವುದೇ ದುರುದ್ದೇಶವಿರಲಿಲ್ಲ ಎಂದು ಎನ್ಎಸ್ಯುಐ ರಾಜ್ಯಾಧ್ಯಕ್ಷ ಕೀರ್ತಿ ಗಣೇಶ್ ಹೇಳಿದ್ದಾರೆ. ಬಿಜೆಪಿಯನ್ನು ನಿಯಂತ್ರಿಸುತ್ತಿರುವ ಆರ್ಎಸ್ಎಸ್ ವಿಚಾರಧಾರೆಗಳನ್ನು ವಿರೋಧಿಸುವುದು ನಮ್ಮ ಉದ್ದೇಶವಾಗಿತ್ತು. ನಾವು ಶಿಕ್ಷಣ ಸಚಿವರ ಗೃಹ ಕಚೇರಿ ಎದುರು ಪ್ರತಿಭಟನೆ ಶುರು ಮಾಡಿ ಅರ್ಧ ಗಂಟೆಯ ನಂತರ ಪೊಲೀಸರು ಸ್ಥಳಕ್ಕೆ ಬಂದಿದ್ದಾರೆ. ಗೃಹ ಸಚಿವರು ಆಪಾದಿಸಿರುವಂತೆ ನಮಗೆ ಸಚಿವರ ಮನೆಗೆ ಬೆಂಕಿ ಹಚ್ಚುವ ಉದ್ದೇಶವಿದ್ದರೆ ಪೊಲೀಸರು ಬರುವವರೆಗೂ ನಾವು ಕಾಯಬೇಕಾಗಿರಲಿಲ್ಲ ಎಂದು ಅವರು ಹೇಳಿದ್ದಾರೆ. ವಿನಾಕಾರಣ ನಮ್ಮ ವಿರುದ್ಧ ಸ್ಫೋಟಕ ಕಾಯ್ದೆಯಂತಹ ಕಠಿಣ ಕಾಯ್ದೆ ದಾಖಲಿಸುವ ಮೂಲಕ ವಿದ್ಯಾರ್ಥಿಗಳ ಭವಿಷ್ಯ ಹತ್ತಿಕ್ಕುವ ಪ್ರಯತ್ನ ನಡೆದಿದೆ. ಇನ್ನು ಮುಂದೆ ಆರ್ಎಸ್ಎಸ್ ವಿಚಾರಧಾರೆಗಳ ವಿರುದ್ಧ ಹೋರಾಟ ಮುಂದುವರಿಯಲಿದೆ ಎಂದರು. ತಾಲೂಕು ಅಧ್ಯಕ್ಷ ಹೇಮಂತ್, ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ಮಡೆನೂರು ಕಾಂತರಾಜು, ಕೆಪಿಸಿಸಿ ಸದಸ್ಯ ಯೋಗೀಶ್, ಮುಖಂಡ ಸುನಿಲ್ ಮೇಘಲ ಮನೆ ಮುಂತಾದವರು ಇದ್ದರು. ನಮ್ಮ ರಾಜ್ಯದ ಪ್ರತಿಯೊಬ್ಬ ನಾಗರಿಕರು ನಾವು ಇಷ್ಟು ದಿವಸ ಏನು ಓದ್ಕೊಂಡ್ಬಂದ್ವಿ, ನೀವಾಗಿರ್ಬೋದು, ನಮ್ಮ ಹಿರಿಯರಾಗಿರ್ಬೋದು, ಸ್ಕೂಲಲ್ಲಿ ನಾವೇನು ಓದ್ಕೊಂಡ್ಬಂದ್ವಿ, ಬಸವಣ್ಣವ್ರ ವಚನ ಇವತ್ತು ಕುವೆಂಪು ಅವರು ಏನು ಹೇಳ್ಕೊಟ್ರು, ನಮಗೆ ಯಾವ್ಯಾವ ಥರ ಇರಬೇಕು, ಯಾವ ಥರ ಬದುಕಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಒಂದು ಮಾನವೀಯತೆ ದೃಷ್ಟಿಯಲ್ಲಿ ನಾವು ಸಮಾಜದಲ್ಲಿ ಯಾವ ಥರ ಬದುಕಬೇಕು, ಯಾವ ಥರ ಹೋರಾಟ ಮಾಡಬೇಕು ಅಂತ ನಮ್ಮ ಒಂದು ನಾಡಿನಲ್ಲಿ ಮತ್ತು ನಮ್ಮ ಒಂದು ದೇಶದಲ್ಲಿ ಬಂದಿರತಕ್ಕಂತಹ ಕೆಲವೊಂದು ಪ್ರತಿಭೆಗಳು, ಕೆಲವೊಂದು ಸಾಧನೆಗಳನ್ನ ಇವರು ಮುಚ್ಚಾಕಲಿಕ್ಕೆ ಏನು ಏಕಾಏಕಿ ಹೋಗ್ತಾ ಇದ್ದಾರೆ. ಅದು ನೀವೇ ಹೇಳಿ, ಸರಿನಾ ತಪ್ಪ? ಯಾರು ಕೂಡ ಇವರು ಚರ್ಚೆ ಮಾಡೋದಕ್ಕೆ ರೆಡಿ ಇಲ್ಲ. ವಿದ್ಯಾರ್ಥಿಗಳಿಗೆ ಇವ್ರು ಕೇಳೋದಿಲ್ಲ. NEP ಮಾಡಿದ್ದಾರೆ, NEPನಲ್ಲಿ ಇವ್ರು ವಿದ್ಯಾರ್ಥಿಗಳ ಜೊತೆ ಚರ್ಚೆ ಮಾಡಿಲ್ಲ. ಇವರು ಪ್ರತಿ ಸಲನೂ ವಿದ್ಯಾರ್ಥಿಗಳು ಇವೇನು ಮಾಡೋದಿಲ್ಲ, ಪ್ರತಿಭಟನೆ ಮಾಡೋದಿಲ್ಲ ಅನ್ನೋ ಒಂದು ದೃಷ್ಟಿನಲ್ಲಿ ನಮ್ಮನ್ನ ನೋಡ್ತಾ ಇದ್ದಾರೆ. ಮತ್ತು ಇವರು ನಮ್ಮನ್ನು ಯಾವ ರೀತಿ ನಡೆಸ್ಕೊಳ್ತಾ ಇದ್ದಾರೆ ಅಂತಂದರೆ, ನಮಗೆ ಆದಂತಹ ಒಂದು ವಿದ್ಯಾರ್ಥಿಗಳಿಗೆ ಏನು ಬೇಕು, ಏನು ಬೇಡ ಅಂತ ಒಂದು ಪ್ರಶ್ನೆನೇ ಇಲ್ಲ. ಏಕಾಏಕಿ ಇವರು ಸದನದಲ್ಲಾಗಿ ಚರ್ಚೆ ಮಾಡಬೇಕಿತ್ತು, ಸದನದಲ್ಲೂ ಚರ್ಚೆ ಮಾಡೋದಿಲ್ಲ. ಏಕಾಏಕಿ ಇವರು ಬಿಲ್ ಪಾಸ್ ಮಾಡ್ತಾರೆ. ಇವರು ಬರ್ದಿದ್ದನ್ನೆಲ್ಲ ನಾವು ಸುಮ್ಮನೆ ಓದಿ ವಿದ್ಯಾರ್ಥಿಗಳು ಮುಂದೆ ನಡೆಯೋಕ್ಕಾಗತ್ತಾ? ಹೇಳಿದ್ದೀವಿ. ಇವರು RSS ನೀವೇ ಆಯಿತು, ಪ್ರತಿಭಟನೆ ಆಯಿತು. ಪ್ರತಿಭಟನೆ ಆದ ನಂತರ ಇವರು RSS ಕಚೇರಿಗೆ ಹೋಗಿ ಇವರು ಡಿಸ್ಕಷನ್ ಮಾಡ್ತಾರೆ, ಈ ಪಠ್ಯಪುಸ್ತಕ ಇರಬೇಕಾ ಬೇಡವಾ ಅಂತ. ಆ ಒಂದು ಕಮಿಟಿನ ಡಿಸಾಲ್ವ್ ಮಾಡ್ತಾರೆ, ಆದರೆ ಪಠ್ಯಪುಸ್ತಕವನ್ನು ಡಿಸಾಲ್ವ್ ಮಾಡೋದಿಲ್ಲ. ಆದರೆ ಅದನ್ನ ಒಂದು ಹಿಂಪಡೆಯೋದಿಲ್ಲ. ಯಾವ ರೀತಿ ವ್ಯವಸ್ಥೆಯಲ್ಲಿ ನಾವಿದ್ದೀವಿ, ಯಾವ ರೀತಿ ಸರ್ಕಾರ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದೆ, ಅದನ್ನು ನಾವು ಎತ್ತಿಡಿಯೋದಕ್ಕೋಸ್ಕರ ಈ RSS ವಿಚಾರಧಾರೆನ ನಾವು ಓಡಿಸೋದಕ್ಕೋಸ್ಕರನೇ ನಾವು ಚಡ್ಡಿಯನ್ನು ಸಾಂಕೇತಿಕವಾಗಿ ಪ್ರತಿಭಟನೆ ಮುಖಾಂತರ ನಾವು ಸುತ್ತಬೇಕು ವಿನಃ ಯಾವುದೇ ರೀತಿ ನಾವು ಮಿನಿಸ್ಟ್ರು ಮನೆಗೆ ಮುಟ್ಟಬೇಕು, ಗೊಂದಲ ಸೃಷ್ಟಿ ಮಾಡಬೇಕು ಅಥವಾ ಅಲ್ಲಿನ ಒಂದು ಆಸ್ತಿನ ಹಾಳು ಮಾಡಬೇಕು ಅಂತ ನಮ್ಮ ಉದ್ದೇಶ ಇದೆ. ನಮ್ಮ ಉದ್ದೇಶ ವಿದ್ಯಾರ್ಥಿಗಳು ಮತ್ತು ನಮ್ದು ಇದ್ದಿದ್ದು ಇಷ್ಟೇ. ಇವ್ರಿಗೆ ಒಂದು ಮನವರಿಕೆ ಮಾಡಬೇಕು. ನಮಗೆ ಈ ಒಂದು RSS ಐಡಿಯಾಲಜಿನ ನಮ್ಮ ಮೇಲೆ ಹೇರಬೇಡಿ, ವಿದ್ಯಾರ್ಥಿಗಳ ಮೇಲೆ ಹೇರಬೇಡಿ ಅಂತ ಒಂದು ಸಾಂಕೇತಿಕವಾಗಿ ನಾವು ಹೇಳಬೇಕಾಗಿತ್ತು. ನಾವು ಹೇಳಿದ್ದೀವಿ. ಅದು ವಿನಃ ನಾವು ಇವ್ರ ಆಸ್ತಿ ಹಾಳು ಮಾಡಬೇಕು, ಮತ್ತೊಂದು ಹಾಳು ಮಾಡಬೇಕು, ಶಾಂತಿನ ಹಾಳು ಮಾಡಬೇಕು ಅಂತ ನಾವು ಒಂದು ಪ್ರತಿಭಟನೆ ಮಾಡಿ ಅರ್ಧ ಅವರ್ ಆಗಿತ್ತು. ಅಲ್ಲಿವರೆಗೂ ಸಹ ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದಿದೆ. ನಾವು ಬಂದು ಅರ್ಧ ಅವರ್ ಆದಮೇಲೆ ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಹತೆ SSLC PUC. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಕೂಡ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL. ಮೊಬೈಲ್ ನಂಬರ್ 9743103968.